ಒಂದು ವಿಚಾರ, ಬಿಜೆಪಿ ಅಂತ ಬಂದಾಗ ತಮ್ಮ ಒಂದು ಪಕ್ಷದ ಒಂದು ಸಿದ್ಧಾಂತ ಇತ್ತು, ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿ ಪೂಜೆ ನಮ್ಮ ಪಕ್ಷಗಳಲ್ಲಿ ಇಲ್ಲ ಅನ್ನೋದು. ಅಂದ್ರೆ ಬಹುಶಃ ಈಗ ಆಗ್ತಾ ಇರುವಂತದ್ದು ಒನ್ ಅಂಡ್ ಓನ್ಲಿ ಒಂದೇ ಹೆಸರು, ಅರುಣ್ ಕುಮಾರ್ ಪುತ್ತಿಲ. ಇದು ವ್ಯಕ್ತಿ ಪೂಜೆ ಅಲ್ವಾ ಅನ್ನುವಂತ ಪ್ರಶ್ನೆ ಬರುತ್ತೆ ತತ್ವ ಸಿದ್ಧಾಂತಗಳಿಗೆ ಹೋಲಿಕೆ ಮಾಡಿದಾಗ. ಯಾಕಂದ್ರೆ ಇಂತಹ ಕೆಲವು ಆರೋಪಗಳಿವೆ. ಯಾಕಂದ್ರೆ RSS ಜೊತೆಗೆ ಹಿಂದುತ್ವ, ಮೂಲ RSS ಇರುವಂತಹ ಪುತ್ತೂರು ಕ್ಷೇತ್ರ. ಹೇಗೆ ಅರುಣ್ ಕುಮಾರ್ ಪುತ್ತಿಲ ಅವರನ್ನೇ ಬ್ರ್ಯಾಂಡ್ ಮಾಡಿಕೊಂಡು ಆ ಒಂದು ಹೆಸರಿನಡಿಯಲ್ಲೇ ಹೋಗ್ತಾ ಇದ್ರೆ, ಹೇಳ್ತಾ ಇದ್ರೆ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿ ಪೂಜೆ ಇಲ್ಲ. ಆದ್ರೆ ತಾವುಗಳು ಮಾಡ್ತಾ ಇರುವಂತದ್ದೇ. ಸಾಮಾನ್ಯ ಮತದಾರನಾಗಿ ನಾನು ಯಾವತ್ತೂ ಹೇಳ್ತಾ ಇದ್ದೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಹೇಳೋದೇ ಅದು ದೊಡ್ಡ ತಪ್ಪದು. ಓಕೆ, ಆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಹೇಳಿ ಪಕ್ಷದ ಕಾರ್ಯಕರ್ತ ಹೇಳಬಹುದು, ಅವನಿಗೆ ಆ ಪಕ್ಷ ನಿಷ್ಠೆ ಬೇಕು. ಆದ್ರೆ ಮತದಾರ, ನಾನು ಎಲ್ಲರ ಹತ್ರನೂ ಪುತ್ತೂರಿನ ಮತದಾರರ ಹತ್ರ ಕೇಳ್ಕೊಳ್ಳೋದಿದೆ, ಯಾವಾಗ ಮತದಾರ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಯೋಚನೆ ಮಾಡ್ತಾನೋ ಆವಾಗ ಪ್ರಜಾಪ್ರಭುತ್ವ ಸತ್ತೇ ಹೋಗ್ತದೆ. ಯಾವಾಗ ವ್ಯಕ್ತಿಯೇ ಮುಖ್ಯ ಅಂತ ಹೇಳಿ ಮತದಾರ ಆಲೋಚನೆ ಮಾಡ್ತಾನೋ ಆಗ ಪಕ್ಷ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳುತ್ತದೆ. ಯಾವ ವ್ಯಕ್ತಿಯನ್ನು ಕಣಕ್ಕಿಳಿಸಿದರೂ ಕೂಡ ಪಕ್ಷವನ್ನೇ ನೋಡಿ ವೋಟ್ ಮಾಡ್ತಾರೆ ಅಂತ ಹೇಳುವಂತ ಒಂದು ಭ್ರಮೆಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ್ರೆ ಬಹಳ ಅಪಾಯಕಾರಿ. ಇದು ಒಂದು ಅಂಶ ನೀವು ಹೇಳಿದ್ದಕ್ಕೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಕಾಣ್ತಾ ಇರೋದು ಅರುಣ್ ಕುಮಾರ್ ಪುತ್ತಿಲ ಅಂತ ಇರುವಂತ ಒಬ್ಬ ವ್ಯಕ್ತಿ. ಆದ್ರೆ ನೀವು ಇದರ ಬಿಸಿ ಬಿಸಿ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಆಫೀಸಿಗೆ ಬರಬೇಕು. ಪುತ್ತೂರಿನ ಸುಭದ್ರಾ ಕಲ್ಯಾಣ ಮಂಟಪದಲ್ಲಿ ಇರುವಂತಹ, ನಾವು ಸದ್ಯದಲ್ಲಿ ತೆರೆದಿರುವಂತಹ ಆಫೀಸ್ ಅನ್ನ ನೋಡಬೇಕು. ಅಲ್ಲಿ ಎಷ್ಟು ಜನ ಕಾರ್ಯಕರ್ತರು ಎಂತ ಬಿಸಿ ನೆತ್ತರಲ್ಲಿ ಇದ್ದಾರೆ ಅಂತಂದ್ರೆ, ಈ ಸಲ ಗೆಲ್ಲಲೇಬೇಕು ಅಂತಂದ್ರೆ ಅದು ವ್ಯಕ್ತಿ ಪೂಜೆ ಅಲ್ಲ. ಮತ್ತು ನಾವು ಹೇಳೋದೇನು ಅಂತಂದ್ರೆ, ಕಾರ್ಯಕರ್ತರು ಲೀಡರ್ ಆಗಬೇಕು. ಕಾರ್ಯಕರ್ತರೇ ಈ ದೇಶದ ನಾಯಕರಾಗಬೇಕು. ಲೀಡರ್ಸ್ ಕಾರ್ಯಕರ್ತರು ಹೇಳಿದ ಹಾಗೆ ಕೇಳಬೇಕು. ಕಾರ್ಯಕರ್ತರು ಲೀಡರ್ ಹೇಳಿದ ಹಾಗೆ ಕೇಳೋದಲ್ಲ. ಕಾರ್ಯಕರ್ತರಿಗೆ ಗೊತ್ತಿರುವಂತ ಗ್ರೌಂಡ್ ರಿಯಾಲಿಟಿ ಲೀಡರ್ಸ್ಗೆ ಗೊತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಪುತ್ತೂರಿನ, ನಾನು ಅದನ್ನೇ ಮೊದಲೇ ಹೇಳಿದೆ, ಪುತ್ತೂರಿನ ಅಸಂಖ್ಯ ಕಾರ್ಯಕರ್ತರು, ಜಾತಿ ಸಿದ್ಧಾಂತವನ್ನ ಮೀರಿದ ಅಸಂಖ್ಯ ಕಾರ್ಯಕರ್ತರು ಒಟ್ಟಾಗಿ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ಚುನಾವಣೆಗೆ ನಿಲ್ಲಿಕ್ಕೆ ಆಗ್ತದ ಸರ್? ಒಬ್ಬ ಚುನಾವಣೆ ಎದುರಿಸಬೇಕು. ಅದಕ್ಕೆ ಎಲ್ಲರ ಕಾರ್ಯಕರ್ತರ ಪ್ರತಿನಿಧಿ ಅಷ್ಟೇ ಅರುಣ್ ಕುಮಾರ್ ಪುತ್ತಿಲ. ಇದರಲ್ಲಿ ವ್ಯಕ್ತಿ ಪೂಜೆ ಅನ್ನುವಂಥದ್ದು ಏನೂ ಇಲ್ಲ.